ಮಂಗಳೂರು ನಗರದ ಕೋಡಿಕಲ್ನಲ್ಲಿರುವ ನಾಗಕಟ್ಟೆಯ ನಾಗಬಿಂಬ ಎಸೆದು ದುಷ್ಕೃತ್ಯ ಎಸೆದಂತಹ ಆರೋಪಿಗಳನ್ನು ಬಂಧಿಸುವ ಸಲುವಾಗಿ ನಾಳೆ ಕೋಡಿಕಲ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಸ್ಥಳೀಯ ಸಾರ್ವಜನಿಕರು ಬಂದ್ಗೆ ಕರೆ ನೀಡಿದ್ದಾರೆ. ಹೀಗಾಗಿ ನಾಳೆ ಬೆಳಿಗ್ಗೆಯಿಂದಲೇ ಕೋಡಿಕಲ್ಗೆ ಬಸ್ ಸಂಚಾರ ಇರುವುದಿಲ್ಲ ಹಾಗೂ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟು ಬಂದ್ ನಡೆಸಲಾಗುವುದು ಎಂದು ಸ್ಥಳೀಯ ವ್ಯಾಪಾರಿಯೊಬ್ಬರು ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ ಕೋಡಿಕಲ್ ಮೈದಾನದಿಂದ ನಾಗನಕಟ್ಟೆಯವರೆಗೆ ಪಾದಯಾತ್ರೆ ನಡೆಯಲಿದೆ. ನಾಗಬ್ರಹ್ಮ ದೈವಸ್ಥಾನದಲ್ಲಿ ಕೈ ಮುಗಿದು ಪ್ರಾರ್ಥನೆ ನಡೆಯಲಿದೆ. ಅದಾದ ನಂತರ ಆರೋಪಿಗಳ ಬಂಧನಕ್ಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡಲಿದ್ದೇವೆ ಎಂದು ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪೆಲ್ ಮಾಹಿತಿ ನೀಡಿದ್ದಾರೆ. ಒಂದು 2000 ನಾಗಮಂಡಲ ಇದೆ ಬೈದೆ ಇದೆ ಬರೋಡ್ಗೆ. ಮಂಗಳೂರಿನ ಕೋಡಿಕಲ್ನಲ್ಲಿ ನಾಗನಕಟ್ಟೆ ನಾಗಬಿಂಬ ಹಾನಿ ಪ್ರಕರಣ ಕಿಡಿಗೇಡಿಗಳ ಬಂಧನ ಆಗಲಿಲ್ಲ. ಹೀಗಾಗಿ ಈ ಹಿಂದೆ ಅಂದ್ರೆ ನಿನ್ನೆ ಹೇಳಿದಾಗೆ ಹಿಂದೂ ಸಂಘಟನೆಗಳು 24 ಗಂಟೆಯೊಳಗೆ ಈ ಆರೋಪಿಗಳನ್ನ ಕಿಡಿಗೇಡಿಗಳನ್ನ ಬಂಧನ ಮಾಡಿಲ್ಲ ಅಂತ ಹೇಳಿದ್ರೆ ಕೋಡಿಕಲ್ ಬಂದ್ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನೀಡಿದ್ರು. ಹಾಗಾಗಿ ನಾಳೆಯ ದಿನ ಸೋಮವಾರ ಕೋಡಿಕಲ್ ಬಂದ್ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಉತ್ತರ ಬೇಕಾಗಿದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾಗಿರುವಂತಹ ಶರಣ್ ಪಂಪೆಲ್ ಅವರು ಇದ್ದಾರೆ. ಶರಣ್ ಅವರು ನಮಸ್ತೆ. ಶರಣ್ ಅವರು ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಶರಣ್ ಅವರು ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಶರಣ್ ಅವರು ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ. ಮಂಗಳೂರಿನ ಕೋಡಿಕಲ್ನಲ್ಲಿ ನಾಗನಕಟ್ಟೆ ನಾಗಬಿಂಬ ಹಾನಿ ಪ್ರಕರಣ ಇದು ಕೇವಲ ಮಂಗಳೂರಿನ ಕೋಡಿಕಲ್ಗೆ ಸಂಬಂಧಪಟ್ಟಿರುವಂತಹ ವಿಚಾರ ಮಾತ್ರ ಅಲ್ಲ, ಬದಲಾಗಿ ಬೈಕಂಪಾಡಿಯಲ್ಲೂ ಕೂಡ ಇಂತಹದ್ದೇ ಘಟನೆ ನಡೆದಿತ್ತು. ಜೊತೆಗೆ ಕೂಳೂರಿನಲ್ಲೂ ಕೂಡ ಇಂತಹದ್ದೇ ಘಟನೆಯೇ ನಡೆದಿತ್ತು. ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ಘಟನೆಗಳು. ಇದೇ ರೀತಿ ಕಿಡಿಗೇಡಿಗಳು ನಾಗನಕಟ್ಟೆ ನಾಗನ ಬಿಂಬವನ್ನ ಹಾನಿ ಮಾಡ್ತಾ ಇದ್ದಾರೆ, ಭಗ್ನಗೊಳಿಸುವಂತಹ ಪ್ರಕರಣಗಳು ಮರುಕಳಿಸ್ತಾ ಇದೆ. ಈ ಹಿನ್ನೆಲೆ ನಿನ್ನೆ ತಾನೇ ಈ ಒಂದು ಪ್ರಕರಣ ಕೋಡಿಕಲ್ನಲ್ಲಿ ಮತ್ತೆ ಮರುಕಳಿಸಿತ್ತು. ಆ ಸಂದರ್ಭ ಆ ಭಾಗದ ಸ್ಥಳೀಯರು ಸಾರ್ವಜನಿಕರು ಮನೆಯಿಂದ ಹೊರಗೆ ಬಂದು ಬೆಳಿಗ್ಗೆ ಭಜನೆ ಹಾಡುವ ಮೂಲಕ ಜೊತೆಗೆ ಹನುಮಾನ್ ಚಾಲಿಸವನ್ನ ಪಠಣೆ ಮಾಡುವ ಮೂಲಕ ಆರೋಪಿಗಳನ್ನ ಶೀಘ್ರವಾಗಿ ಬಂಧನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತವಾಗಿ ನಿನ್ನೆ ಆ ಭಾಗದ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು. ಜೊತೆಗೆ ಆ ಸಂದರ್ಭ ಹಿಂದೂ ಮುಖಂಡರು ಜೊತೆಗೆ ಆ ಭಾಗದ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು, ಆ ಭಾಗದ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಜನರ ಪರವಾಗಿ ನಿಂತಿದ್ರು. ಕಾರಣ ಇಷ್ಟೇ, ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರಾವಳಿ ಭಾಗದಲ್ಲಿ. ಆದರೆ ಈ ಬಗ್ಗೆ ಸರಿಯಾಗಿರುವಂತಹ ನೈಜ ಆರೋಪಿಗಳನ್ನ ಬಂಧನ ಆಗ್ತಾ ಇಲ್ಲ ಅನ್ನುವಂತಹ ದೊಡ್ಡ ಮಟ್ಟದ ಆರೋಪ ಆಕ್ರೋಶಗಳ ನಡುವೆ ನಾಳೆ ಸೋಮವಾರದಂದು ಅಂದರೆ ನಿನ್ನೆ ತಾನೇ ಹಿಂದೂ ಸಂಘಟನೆಗಳು ಹೇಳಿತ್ತು, ನೇರವಾಗಿ ಹೇಳಿತ್ತು, ಪೊಲೀಸ್ ಕಮಿಷನರ್ ಅವ್ರ ಜೊತೆ ಕೂಡ ಮಾತನಾಡಿದಾಗ ಹೇಳಿತ್ತು 24 ಗಂಟೆಯೊಳಗೆ ಆರೋಪಿಗಳನ್ನ ಬಂಧನ ಮಾಡಬೇಕು ಅನ್ನುವಂಥದ್ದು. 24 ಗಂಟೆಯೊಳಗೆ ಆರೋಪಿಗಳ ಬಂಧನವಾಗದೇ ಇದ್ದಲ್ಲಿ ಕೋಡಿಕಲ್ ಬಂದ್ ಮಾಡ್ತೇವೆ, ಕೋಡಿಕಲ್ ಬಂದ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಈ ಹಿನ್ನೆಲೆ ನಾಳೆ ಸೋಮವಾರ ಬೆಳಿಗ್ಗೆಯಿಂದಲೇ ಕೋಡಿಕಲ್ ಬಂದ್ ಆಗುತ್ತೆ ಅನ್ನುವಂತಹ ಮಾಹಿತಿ ಬಂದಿದೆ. ಹಾಗಾಗಿ ಈ ಬಗ್ಗೆ ನೇರವಾಗಿ ನಾನು ಮಾತನಾಡಬೇಕು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾಗಿರುವಂತಹ ಶರಣ್ ಪಂಪೆಲ್ ಅವರು. ಶರಣ್ ಅವರೇ ನಮಸ್ತೆ. ನಮಸ್ಕಾರ ನಿತಿನ್. ನಮಸ್ತೆ ಶರಣ್ ಪಂಪೆಲ್ ಅವರೇ. ಸದ್ಯ ತಾವುಗಳು ಕೊಟ್ಟಿರುವಂತಹ ಒಂದು ಗಡುವು ಪೊಲೀಸ್ ಇಲಾಖೆಗೆ ಜೊತೆಗೆ ಸರ್ಕಾರಕ್ಕೆ 24 ಗಂಟೆಗಳ ಗಡುವು, ಇಲ್ಲದಿದ್ರೆ ನಾಳೆ ಕೋಡಿಕಲ್ ಬಂದ್ ಮಾಡ್ತೇವೆ ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ಈಗಾಗಲೇ ನಾನು ಪೊಲೀಸ್ ಅಧಿಕಾರಿಗಳ ಹತ್ರ ನಾನೀಗ ಮಾತಾಡಿದೆ. ಆದ್ರೆ ಅವರು ಹೇಳಿದ್ರು ಇಷ್ಟರ ತನಕ ನಮ್ಗೆ ಯಾವ್ದು ಇನ್ಫಾರ್ಮೇಶನ್ ಇಲ್ಲ, ಯಾವ್ದು ಮಾಹಿತಿ ಬಂದಿಲ್ಲ. ಎಲ್ಲಾ CCTVಗಳನ್ನು ನಾವು ಎಲ್ಲಾ ಚೆಕ್ ಮಾಡಿದೀವಿ, ಆದ್ರೆ ಯಾರು ಇದನ್ನು ಮಾಡಿದ್ದಾರೆ ಇವತ್ತು ತನಕ ನಮ್ಗೆ ಒಂದು ಚೂರು ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ನಿನ್ನೆ ಆ ಘಟನೆಯನ್ನು ಖಂಡಿಸಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಬೇಕಾದ್ರೆ ಏನು ನಿನ್ನೆ ಹೇಳಿದ್ವಿ, 24 ಗಂಟೆ ಒಳಗಡೆ ಅವರನ್ನು ಬಂಧನ ಮಾಡದಿದ್ರೆ ನಾವು ಸೋಮವಾರ ದಿವಸ ಕೋಡಿಕಲ್ ಪರಿಸರದಲ್ಲಿ ಎಲ್ಲ ಅಲ್ಲಿಯ ಬಂಧುಗಳು ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡಿ ನಂತರ ಸಾಮೂಹಿಕವಾಗಿ ಹೋಗಿ ಸಾನ್ನಿಧ್ಯದ ಹತ್ರ ನಾಗಬ್ರಹ್ಮ
ನಾಗನ ಸಾನ್ನಿಧ್ಯದ ಹತ್ರ ನಾವು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಕೋಡಿಕಲ್ ಮೈದಾನಲ್ಲಿ ಒಂದು ಪ್ರತಿಭಟನಾ ಸಭೆ ಇರುತ್ತೆ. ಆ ಸಭೆಯ ನಂತರ ನಾವು ಕಾಲ್ನಡಿಗೆಯಲ್ಲಿ ಹೋಗಿ ಸಾನ್ನಿಧ್ಯದ ಹತ್ರ ಹೋಗಿ ನಾವು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಲಿಕ್ಕಿದ್ದೇವೆ. ಇದಕ್ಕೆ ನಮ್ಮ ಗುರುಪುರ ವಜ್ರದೇ ಶ್ರೀಗಳು ಬರ್ತಾರೆ. ಆಮೇಲೆ ಬೇರೆ ಬೇರೆ ಸಂಘಟನೆಯ ಪ್ರಮುಖರು ಕೂಡ ನಾಳೆ ಆ ಪ್ರತಿಭಟನೆಯಲ್ಲಿ ನಾಳೆ ಭಾಗವಹಿಸಲಿಕ್ಕಿದ್ದಾರೆ. ಓಕೆ ಓಕೆ ಸರ್, ಈಗ ಕೋಡಿಕಲ್ ಕಟ್ಟೆಯಿಂದ ಜೊತೆಗೆ ನಾಗನ ಕಟ್ಟೆಯ ತನಕ ತಾವು ಕಾಲ್ನಡಿಗೆಯಲ್ಲಿ ಹೋಗ್ತೀರಾ, ಅಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತೀರಾ. ಈ ಸಂದರ್ಭ ಆ ಭಾಗದ ಸಾರ್ವಜನಿಕರು ಕೂಡ ತಮ್ಮ ಜೊತೆ ಸೇರ್ತಾರೆ ಅಲ್ವಾ? ಬಹುಶಃ ನಾಳೆ ಅಲ್ಲಿ ಬಂದಾಗ ಬಸ್ಗಳು ಅಲ್ಲಿ ಸಂಚಾರ ಇರಲ್ವಾ, ಅಂಗಡಿಗಳು ಇರುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಬರುತ್ತೆ ಸರ್, ಏನ್ ಹೇಳ್ತೀರಾ ಸರ್? ಇಲ್ಲ, ನಾವು ಈಗಾಗಲೇ ಎಲ್ಲರ ಹತ್ರ ನಾವು ಸ್ವಯಂ ಪ್ರೇರಿತವಾಗಿ ನೀವು ಬರಬೇಕು ಅಂತ ಹೇಳಿ ನಾವು ಎಲ್ಲರ ಹತ್ರ ವಿನಂತಿ ಮಾಡಿದೀವಿ. ನಾಳೆ ಮಕ್ಕಳಿಗೆ ಶಾಲೆಗೆ ಹೋಗ್ಬೇಕಾದ್ರೂ ಹೋಗ್ಲೇಬೇಕು. ಹಾಗಾಗಿ ಅದಕ್ಕೆ ನಾವು ಅದನ್ನು ನಾವು ಹೋಗ್ಬಾರ್ದು ಅಂತ ಹೇಳಿ ಯಾರನ್ನು ತಡೆಯುವುದಿಲ್ಲ. ಶಾಲೆಗೆ ಹೋಗುವಂತ ಮಕ್ಕಳು ಶಾಲೆಗೆ ಹೋಗ್ಲೇಬೇಕು. ನಾವು ಎಲ್ಲ ಅಂಗಡಿ ಮುಂಗಟ್ಟುಗಳ ಹತ್ರ ಎಲ್ಲ ಅಲ್ಲಿಯ ಅಂಗಡಿಗಳ ಮನೆಗಳ ಹತ್ರ ನಾವು ಹೇಳಿದ್ದು, ನೀವು ಬಂದ್ ಮಾಡಿ ನಮ್ಮ ಪ್ರತಿಭಟನೆಗೆ ಬನ್ನಿ, ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಬಂದ್ ಮಾಡಿ ನಮ್ಮ ಆಕ್ರೋಶವನ್ನು ಪ್ರತಿಭಟನೆಯನ್ನು ವ್ಯಕ್ತಪಡಿಸೋಣ ಅಂತೇಳಿ ನಾವು ವಿನಂತಿ ಮಾಡಿದೀವಿ. ಹಾಗೆ ಅಲ್ಲಿ ಎಲ್ಲ ಪರಿಸರದವರು ಎಲ್ಲರೂ ಒಪ್ಪಿದ್ದಾರೆ. ಹಾಗಾಗಿ ಶಾಲೆಯ ಮಕ್ಕಳನ್ನು ತಡೆಯುವಂತ ಯಾವ್ದು ಪ್ರಶ್ನೆ ಇಲ್ಲ, ಶಾಲೆಗೆ ಹೋಗ್ತಾರೆ. ಹಾಗಾಗಿ ಶಾಲೆಗೆ ಹೋಗುವಂತ ವಾಹನ ಇರಬಹುದು, ಯಾವ್ದು ವಾಹನದಲ್ಲಿ ಹೋಗ್ತಾರೆ ವಾಹನದಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ತೊಂದರೆ ಇಲ್ಲ. ಬಸ್ಗಳ ವಿಚಾರ ಏನ್ ಸರ್? ಜೊತೆಗೆ ಅಲ್ಲಿ ಅಂಗಡಿ ಮುಂಗಟ್ಟುಗಳು ಏನು ತೆರೆದಿರುತ್ತಾ ಅದು ಬಂದ ಬಸ್ಸಿನವರ ಹತ್ರನು ಅಲ್ಲಿಯ ಸ್ಥಳೀಯ ಕಾರ್ಯಕರ್ತರು ವಿನಂತಿ ಮಾಡಿದಾರಂತೆ. ಅಲ್ಲಿಯ ಅಂಗಡಿಯವರ ಹತ್ರನು ಮಾಲೀಕರ ಹತ್ರನು ಎಲ್ಲರ ಹತ್ರನು ವಿನಂತಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಬರ್ತೇನೆ ಅಂತ ಹೇಳಿದ್ದಾರೆ. ಬಹುಶಃ ಬಸ್ಸಿನವರು ಕೂಡ ಬಂದ್ ಮಾಡಿ ಬರ್ಬೋದು. ಓಕೆ ಓಕೆ ಶರಣ್ ಅವರೇ, ಈಗ ಈ ಸಂದರ್ಭ ಇದು ಕೇವಲ ಒಂದು ಪ್ರಕರಣ ಮಾತ್ರ ಅಲ್ಲ, ಈ ಹಿಂದೆ ಬೈಕಂಪಾಡಿ ಜೊತೆಗೆ ಕೂಳೂರಿನಲ್ಲಿ ನಡೆದಿರುವಂತಹ ಪ್ರಕರಣ ಜೊತೆಗೆ ಈ ಒಂದು ಪ್ರಕರಣ ತಾವುಗಳು ಈಗಾಗಲೇ ಪೊಲೀಸ್ ಇಲಾಖೆ ಜೊತೆ ಮಾತಾಡಿದಿರ ಅನ್ನುವಂತ ಮಾತನ್ನ ಹೇಳ್ತೀರಾ, ಆದ್ರೆ ಯಾವುದೇ ರೀತಿಯ ಒಂದು ಸಣ್ಣ ಸುಳಿವು ಕೂಡ ಸಿಗ್ಲಿಲ್ಲ ಅನ್ನುವಂತ ಮಾಹಿತಿ ಇದೆಯಾ? ಖಂಡಿತವಾಗ್ಲು ನಿತಿನ್, ನನಗೆ ಆಶ್ಚರ್ಯ ಆಗ್ತದೆ. ಇಷ್ಟು ಒಂದು ಈ ರೀತಿ ಮೂರು ಕಡೆ ನಾಗನ ಕಲ್ಲನ್ನು ಈ ರೀತಿ ಕಲ್ಲನ್ನು ತೆಗೆದು ಅದನ್ನು ಬಿಸಾಡುವುದು, ಅದನ್ನು ಅಪವಿತ್ರಗೊಳಿಸುವುದು, ಬಹುಶಃ ಇದರ ಹಿಂದೆ ಯಾರಿದ್ದಾರೆ, ಯಾರಿದನ್ನು ಮಾಡ್ತಾ ಇದ್ದಾರೆ ಎಂಬಂತ ಸುಳಿವನ್ನು ಪತ್ತೆ ಹಚ್ಚುವಲ್ಲಿ ಇಲ್ಲಿಯ ಪೊಲೀಸ್ ಏನು ಡಿಪಾರ್ಟ್ಮೆಂಟ್ ಇದೆ ಇದು ಖಂಡಿತವಾಗ್ಲೂ ಇದರಲ್ಲಿ ವೈಫಲ್ಯ ಕಂಡಿದೆ. ಹಾಗಾಗಿ ಒಂದು ನೋಡಿ 24 ಗಂಟೆ ಆಯ್ತು, ಒಂದು ಸಣ್ಣ ಒಂದು ಯಾರು ಮಾಡಿದ್ದಾರೆ ಇದು ಏನು ಕ್ಲೂ, ಒಂದು ಯಾವುದು ಒಂದು ಇಂತ ಈಗ ಎಲ್ಲಾ ನಗರಗಳಲ್ಲಿ CCTV ಇದೆ, ಎಲ್ಲಾ ಕಡೆ ಈಗ ನಮ್ಮ ಈ ಏನು ಆಧುನಿಕ ಈ ಕಾಲದಲ್ಲಿ ಇದನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ಲಿಲ್ಲ ಅಂತ ಕೇಳಿದ್ರೆ ಬಹುಶಃ ಇದು ಬಹಳ ನೋವಿನ ಸಂಗತಿ. ಹಾಗಾಗಿ ನಾವು ನಾಳೆ ಇದನ್ನು ಪ್ರತಿಭಟನೆ ಮಾಡ್ತೀವಿ. ಇದನ್ನು ಅಲ್ಲಿಗೆ ನಿಲ್ಲಿಸುವುದಿಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಅದು ನಾವು ಯೋಚನೆಯನ್ನು ನಾವು ಮಾಡ್ತೀವಿ. ನನ್ನ ಅಭಿಪ್ರಾಯ ಪ್ರಕಾರ ಇದೊಂದು ವ್ಯವಸ್ಥಿತವಾದಂತ ಸಂಚು ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಇದು ಸುರತ್ಕಲ್ ಭಾಗದ ಕ್ಷೇತ್ರದ ಸುತ್ತಮುತ್ತಲೇ ಇದನ್ನು ಟಾರ್ಗೆಟ್ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ ಎಂಬಂತ ಸಂಶಯ ಬಲವಾಗಿ ನಮ್ಗೆ ಕಾಣ್ತಾ ಇದೆ. ಅದರಲ್ಲೂ ಕಳೆದ ಒಂದು 2-3 ತಿಂಗಳು ಎಲ್ಲ ಕೊರಗಜ್ಜನ ಸಾನ್ನಿಧ್ಯ, ನಮ್ಮ ದೈವಸ್ಥಾನ, ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಿದ್ರು. ಆಮೇಲೆ ಅದನ್ನು ಪೊಲೀಸರು ಪತ್ತೆ ಹಚ್ಚಲಿಕ್ಕೆ ವಿಫಲರಾದ್ರು. ಆಮೇಲೆ ಇಬ್ರು ಬಂದ್ರು, ನಾವೇ ಮಾಡಿದ್ವು ಅಂತ ಹೇಳಿ ಯಾವುದೋ ಒಂದು ನಮ್ಮ ಇಲ್ಲಿಯ ದೈವದ ಸಾನ್ನಿಧ್ಯದಲ್ಲಿ ಬಂದು ತಪ್ಪನ್ನು ಒಪ್ಪಿದ್ರು. ಇದು ಮುಂದುವರಿದ ಭಾಗವಾಗಿ ಇವತ್ತು ನಾಗನಕಲ್ಲನ್ನು ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಯಾವುದೋ ಒಂದು ಗುಂಪು ಇದರ ಹಿಂದೆ ಕೆಲಸ ಮಾಡ್ತಾ ಇದೆ, ಯಾವುದೋ ಒಂದು ಕಾರಣದ ಕೈ ಇದರ ಹಿಂದೆ ಕೆಲಸ ಮಾಡ್ತಿದೆ ಎಂಬುದು ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಇದನ್ನು ಸರಿಯಾದ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇವೆ. ನೋಡೋಣ ಏನಾಗುತ್ತೆ ನಾಳೆ ಪ್ರತಿಭಟನೆ ನಂತರ ನಾವು ಯೋಚನೆಯನ್ನು ಮಾಡ್ತೀವಿ ಇದನ್ನು ಹೇಗೆ ಕೊಂಡೋಗ್ಬೇಕು. ಈಗಾಗಲೇ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಅಥವಾ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಗಮನಕ್ಕೂ ಇಲ್ಲಿ ನಡೆದಂತ ಘಟನೆಯನ್ನು ಈಗಾಗಲೇ ನಾವು ಅವರಿಗೆ ಹೇಳಿದೀವಿ. ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ ಯೋಚನೆ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು. ಇದು ಶರಣ್ ಪಂಪೆಲ್ ಅವರ ಮಾತುಗಳು, ವಿಶ್ವ ಹಿಂದೂ ಪರಿಷತ್ ಮುಖಂಡರು. ನಾಳೆ ಕೋಡಿಕಲ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಜೊತೆಗೆ ಬಜರಂಗದಳ ಜೊತೆಗೆ ಸಾರ್ವಜನಿಕರು ಎಲ್ಲರೂ ಕೂಡ ಒಮ್ಮತದಿಂದ ಸೇರಿಕೊಂಡು ಕೋಡಿಕಲ್ ಬಂದ್ ಮಾಡ್ತಾರೆ ಅನ್ನುವಂಥದ್ದು, ಜೊತೆಗೆ ಪ್ರತಿಭಟನೆಯನ್ನು ಮಾಡ್ತಾರೆ, ಜೊತೆಗೆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಯಾರು ಈ ಕಿಡಿಗೇಡಿಗಳಿದ್ದಾರೆ ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪದೇ ಇಂತಹ ಪ್ರಕರಣ ಮರುಕಳಿಸ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಸ್ವಲ್ಪ ಗಮನವನ್ನು ಕೊಡಬೇಕಾಗಿದೆ.